ಕೇಂದ್ರ ಸಚಿವ ಸಂಸದ ಹಿರಿಯ ರಾಜಕಾರಣಿ ಆಸ್ಕರ್ ಫೆರ್ನಾಂಡಿಸ್ ರವರ ನಿಧನಕ್ಕೆ ಭಾನುವಾರ ಬ್ರಹ್ಮಾವರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ನುಡಿನಮನ ಸಲ್ಲಿಸಲಾಯಿತು। ಈ ಸಂದರ್ಭ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಮಾತನಾಡಿ, ಆಸ್ಕರ್ ರವರಿಗೆ ಬ್ರಹ್ಮಾವರ ವಿಧಾನಸಭಾ ಕ್ಷೇತ್ರದ ಮೇಲೆ ತುಸು ಪ್ರೀತಿ ಜಾಸ್ತಿ ಇದ್ದು ಅಚ್ಚುಮೆಚ್ಚಿನ ಸ್ಥಳವಾಗಿತ್ತು। ಅವರನ್ನ ಇಲ್ಲಿ ನೆನಪಿಸುವ ಕಾರ್ಯ ಶ್ಲಾಘನೀಯವಾಗಿದೆ। ಕಳಂಕರಹಿತವಾಗಿ ಸುದೀರ್ಘ 43 ವರ್ಷಗಳ ಕಾಲ ರಾಜಕೀಯದಲ್ಲಿದ್ದ ಏಕೈಕ ವ್ಯಕ್ತಿ ಆಸ್ಕರ್ ಫೆರ್ನಾಂಡಿಸ್ ಅವರನ್ನು ತಾನು ಬಾಲ್ಯದಿಂದಲೂ ನಮ್ಮ ತಾಯಿ ಮತ್ತು ತಂದೆಯೊಂದಿಗೆ ನಿಕಟ ಸಂಪರ್ಕದಲ್ಲಿರುವುದನ್ನು ಕಂಡಿದ್ದೇನೆ। ಉಡುಪಿ ನಗರಸಭೆ ಸದಸ್ಯರಾಗಿ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಸ್ಥಾನ ಪಡೆಯಲು ಅವರ ಶ್ರಮ ಮತ್ತು ಪ್ರಾಮಾಣಿಕತೆಯೇ ಕಾರಣವಾಗಿದೆ ಎಂದರು। ಕೆಲವು ವಿಚಾರಗಳನ್ನು ಬಹುಶಃ ನಾನು ಕೂತಾಗ ಪ್ರಮೋದ್ ಮಧ್ವರಾಜ್ ಯಾರು ಕೂಡ ಚಿರಂಜೀವಿಗಳಲ್ಲ। ಅವರು ಇಷ್ಟೇ ಒಂದು ಉನ್ನತ ಹುದ್ದೆಯಲ್ಲಿ ಇರಲಿ ಅಥವಾ ಏನೇ ಸಾಧನೆಯನ್ನು ಮಾಡಿದ್ರು ಕೂಡ ಒಂದು ದಿವಸ ಪರಮಾತ್ಮನ ಪಾದವನ್ನು ಸೇರಲೇಬೇಕು। ನಮ್ಮ ಹಿಂದೂ ಪುರಾಣದಲ್ಲಿ ಭಾಗವತದಲ್ಲಿ ಹೇಳುವಂಥದ್ದು ಪ್ರತಿಯೊಬ್ಬ ಮನುಷ್ಯ ಜನರೆಲ್ಲ ಗಲಾಟೆ ಮಾಡ್ತಾ ಇದ್ರು। ನಾವು